ಸುಳ್ಯ ತಾಲೂಕಿನ ಕೊಡಿಯಾಲ ಗ್ರಾಮದ ಮುಖ್ಯ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ಡಾಮರು ಕಾಣದೆ ಹಲವು ವರ್ಷಗಳಾಗಿವೆ. ಈ ರಸ್ತೆಯನ್ನ ಕೂಡಲೇ ಸರಿಪಡಿಸಬೇಕು. ಜೂನ್ 24ರ ಒಳಗೆ ದುರಸ್ತಿ ಕಾರ್ಯ ಆರಂಭಗೊಳ್ಳದಿದ್ದರೆ 24ರಂದು ಪಂಚಿಕಾರು ಬಳಿ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಹಾಗೂ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ಹೇಳಿದ್ದಾರೆ. ಅವರು ಸುಳ್ಯದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊಡಿಯಾಲ ಗ್ರಾಮದ ಮುಖ್ಯ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದೆ. ರಸ್ತೆ ಪಂಜಿಗಾರಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ದರ್ಖಾಸ್ತು ಎಂಬಲ್ಲಿಯ ತನಕ ಈಗಾಗಲೇ ಡಾಮರೀಕರಣವಾಗಿದ್ದು, ದರ್ಖಾಸ್ತುವಿನಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕೊಡಿಯಾಲ, ಬಾಳಿಲ ಮತ್ತು ಮುರುಳ್ಯ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮ ಪಂಚಾಯತ್ ಮೂಲಕ ಮುರುಳ್ಯ ಬೊಬ್ಬೆಕೇರಿ ಸಂಪರ್ಕ ರಸ್ತೆಯಾಗಿದೆ. ಈ ರಸ್ತೆಯು ತೀರಾ ಹದಗೆಟ್ಟಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ ಎಂದು ಹೇಳಿದರು. ಕೊಡಿಯಾಲ ಗ್ರಾಮಕ್ಕೆ ಸಂಬಂಧಪಟ್ಟ ದರ್ಖಾಸ್ತಿನಿಂದ ನೇರವಾಗಿ ತಾಣೀರು ಸೇರುವಂತೆ ರಸ್ತೆಯಾಗಿದ್ದು, ದರ್ಖಾಸ್ತಿನಿಂದ ಹೋಗುವಾಗ ರಸ್ತೆ ಅತಿಗಟ್ಟ ಹೊಂಡ ಗುಂಡಿಗಳಾಗಿ ವೃದ್ಧರಿಗೆ ಮತ್ತು ಶಾಲಾ ಮಕ್ಕಳು ಮತ್ತು ವಾಹನ ಸಜ್ಜರಿಗೆ ತುಂಬಾ ತೊಂದರೆಯಾಗಿದೆ. ಹಲವಾರು ವರ್ಷದಿಂದ 20 ವರ್ಷದಿಂದ ನಿರಂತರವಾಗಿ ನಾವು ಇಲ್ಲಿಯ ಶಾಸಕರಿಗೂ ಮತ್ತು ಎಂಪಿಯವರಿಗೂ ನಾವು ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ನಾವು ಲಿಖಿತವಾಗಿ ನಾವು ಬರೆದುಕೊಟ್ಟಿದ್ದೇವೆ. ಯಾವುದೇ ನಾವು ಆ ಗ್ರಾಮಸ್ಥರು ಯಾವುದೇ ಲಿಖಿತವಾಗಿ ಮನವಿ ಕೊಟ್ಟರು ಈ ಸ್ಪಂದನೆ ಇಲ್ಲದೆ ನಮ್ಮ ಬಳಿಗೆ ಬಂದು ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಗೆ ಬಂದು ನಮಗೆ ಈ ರಸ್ತೆ ನಿರ್ಮಾಣ ಆದಷ್ಟು ಬೇಗ ನಮಗೆ ಆಗಬೇಕು, ಇದರಲ್ಲಿ ತುಂಬಾ ತೊಂದರೆಯಾಗಿದೆ, ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಮಗೆ ಮನವರಿಕೆ ಮಾಡಿದ್ವಿ. ಅದೇ ರೀತಿ ನಾವು ಒಂದು ದಿವಸ ಹೋಗಿ ಆ ರಸ್ತೆಯನ್ನು ನಾವು ಪರಿಶೀಲನೆ ಮಾಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಸುಂದರ್ ಪಾಟಾಜೆ, ಪ್ರಧಾನ ಕಾರ್ಯದರ್ಶಿ ಕೆಕೆ ನಾಯ್ಕ್, ಪರಮೇಶ್ವರ್, ಅಬ್ದುಲ್ ನಾಸೀರ್ ಉಪಸ್ಥಿತರಿದ್ದರು.